ಈ ಪಂದ್ಯಾವಳಿಯ ತೀರ್ಪುಗಾರಿಕೆಯಲ್ಲಿ ಮ್ಯಾಚ್ ರೆಫರಿ ವಿನೇಶ್ ವರ್ಧನ, ಅಂಪೈರ್ ಮಲ್ಲೋಡಿ ಮತ್ತು ಶಿವನಾಯಕ ಕಾಮತ್, ಸ್ಕೋರರ್ ರಾಜಾರಾಮ್, ಅಸಿಸ್ಟೆಂಟ್ ಸ್ಕೋರರ್ ಸಮದ್ ಮತ್ತು ಸತೀಶ್ ಚಂದ್ರ. ಈ ತೀರ್ಪುಗಾರರ ನೇತೃತ್ವದಲ್ಲಿ ಇದೀಗ ಮೊದಲ ತಂಡ ಅಂಕಣಕ್ಕೆ ಬರುತ್ತಾ ಇದೆ. ಪ್ರಥಮ ಸ್ಪರ್ಧೆಯಲ್ಲಿ ಜೆಕೆ ವಿರುದ್ಧ ಸೋಲನ್ನ ಕಂಡು ದ್ವಿತೀಯ ಮತ್ತು ತಮ್ಮ ಲೀಗಿನ ಅಂತಿಮ ಸ್ಪರ್ಧೆಯನ್ನು ಭಾಗವಹಿಸಲು ಸುಜೇಶ್ ಅವರ ನೇತೃತ್ವದ ಸಿದ್ಧಾರ್ಥ, ಋಷೇಂದ್ರ, ಕುಶಾಲ್, ನವ, ಅಖಿಲ್, ಜಾಸಿಂ, ಜಿನೇಶ್ ಮತ್ತು ರೈನಿ ಗಿನಿ ಅವರ ನೇತೃತ್ವದಲ್ಲಿ ಉಪಸ್ಥಿತಿಯಲ್ಲಿ ತಂಡ ನ್ಯೂ ಫ್ರೆಂಡ್ಸ್ ಕಡಬ. ದಿನೇಶ್, ಸಂತು, ವಿಶ್ವರಾಜ್, ವಿನೋದ್, ಮಲ್ಲಿಕಾರ್ಜುನ, ಆಶಿಕ್, ವಿಶ್ವ ಮಂಡ್ಯ, ವಿನಯ್ ಮೊದಲಾದ ತಾರೆಗಳ ಸಮಾಗಮ. Ladies and gentlemen, here is one more strongest team of the competition, Advance Modavidre. ವಿಜಿತ್ ಲೈಟ್ ಅಂಡ್ ಸೌಂಡ್ಸ್ ಕಡಬ. ಅದ್ಭುತವಾದಂತಹ ಬೆಳಕಿನ ಮತ್ತು ಧ್ವನಿಯ ವ್ಯವಸ್ಥೆಯೊಂದಿಗೆ ವಿಜಿತ್ ಕಾರ್ಯಕ್ರಮಕ್ಕೆ ರಂಗೇರುತ್ತಾ ಇದೆ. ಇದೀಗ ತೃತೀಯ ಸ್ಪರ್ಧೆಯ ಪ್ರಾರಂಭ. ನ್ಯೂ ಫ್ರೆಂಡ್ಸ್ ಕಡಬ ಈ ತಂಡಕ್ಕೆ ಈ ಪಂದ್ಯ ಗೆಲ್ಲಲೇಬೇಕಾಗಿದೆ. ಆಳ್ವಾಸ್ ತಂಡಕ್ಕೆ ತಮ್ಮ ಪ್ರಥಮ ಸ್ಪರ್ಧೆ. ಮುಂದೆ ಚತುರ್ಥ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಾಗಿ ಎಸ್ಇಎಸ್ ಫ್ರೆಂಡ್ಸ್ ಕಡಬ ಮತ್ತು ವಿಕಾಸ್ ಕಾಲೇಜ್ ಮಂಗಳೂರು, ಈ ಎರಡು ತಂಡಗಳಿಗೆ ಇದೀಗ ತಾನೇ ಮೊದಲ ಕರೆಯನ್ನ ರವಾನಿಸ್ತಾ ಇದ್ದಾರೆ. ಸೊ ಹಿಯರ್ ಇಸ್ ದ ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್, ವಿಕಾಸ್ ಮಂಗಳೂರು ಅಂಡ್ ಎಸ್ಇಎಸ್ ಫ್ರೆಂಡ್ಸ್ ಕಡಬ. ಫಸ್ಟ್ ಕಾಲ್. ವೀಕ್ಷಕರೇ, ಸ್ಪರ್ಧೆ ಆರಂಭವಾಗುತ್ತಾ ಇದೆ. ತೃತೀಯ ಸ್ಪರ್ಧೆಯ ಮೊದಲ ದಾಳಿಯಲ್ಲಿ ಬಿಟ್ಟದ ಭರತ ಶೆಟ್ಟಿ ದಾಳಿಯ ಸಭಾ ಕಾರ್ಯಕ್ರಮದ ತರುವಾಯ ಮತ್ತೆ ಕಬಡ್ಡಿಯ ಕಲರವ ರಣಾಂಗಣದಲ್ಲಿ ಪ್ರಾರಂಭವಾಗಿದೆ. ಕಳೆದ ಸ್ಪರ್ಧೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಂತಹ ಜಿನೇಶ್, ಜೇಸಿ ನಂಬರ್ 11, ನ್ಯೂ ಫ್ರೆಂಡ್ಸ್ ಕಡಬ ಪಾಳ್ಯದಿಂದ. ವಿಶ್ವರಾಜ, ಅಥರ್ವ ವಿಟ್ಲದ ಆಟಗಾರ ವಿಶ್ವರಾಜ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಅನೇಕ ತಾರೆಗಳು ಕರಾವಳಿ ಕಬಡ್ಡಿ ರಂಗದಲ್ಲಿ
ರಾಷ್ಟ್ರ ಮಟ್ಟಕ್ಕೆ ಪ್ರತಿಭೆಯನ್ನು ತೋರಿಸಿದಂತಹ ಅನೇಕ ತಾರೆಗಳು ಇದರ ನಡುವೆ ಬೋನಸ್ ನೊಂದಿಗೆ ವಿಶ್ವ ಆಳ್ವಾಸ್ನ ಖಾತೆಯನ್ನು ತೆರೆದಿದ್ದಾರೆ. ದಾಳಿಯಲ್ಲಿ ಬದಲಾವಣೆ ರಶನ್ ಒಟ್ಟು 10 ಸ್ಪರ್ಧೆಗಳು ಇರತಕ್ಕಂತಹ ಈ ಕೂಟ ನಾವು ತೃತೀಯ ಸ್ಪರ್ಧೆಯಲ್ಲಿದ್ದಾಗ ದಿವಿಶಾ ಬ್ಯಾಕ್ ಆಫ್ ಬರೋಡ ತಂಡದ ಆಟಗಾರ ದಿವಿಶನ ಪ್ರಯತ್ನದ ಪರಿಣಾಮ 1 ಅಂಕ, ದ್ವಿತೀಯ ಅಂಕ ಲಭ್ಯವಾಗುತ್ತಾ ಇದೆ ಆಳ್ವಾಸ್ಗೆ. ಆಶಿಕ್ ಮಡಂತ್ಯಾರನ ಪ್ರತಿಭೆ ಆಶಿಕ್ ದೇಶ ವಿದೇಶಗಳಲ್ಲಿ ಅನೇಕ ತಾರೆಗಳನ್ನ ಕಬಡ್ಡಿ ರಂಗಕ್ಕೆ ಪರಿಚಯಿಸಿದಂತಹ ತಂಡ ಇದರ ನಡುವೆ ಆಶಿಕ್ ಬರಿಗೈಯಲ್ಲಿ ಮರಳಿದ್ದಾರೆ. ಜಿನೀಶ್ ಮತ್ತೊಮ್ಮೆ ನಡುವೆ ಇನ್ನೊಂದು ಅಂಕ. ಆರಂಭದ 3 ಅಂಕಗಳು ಆಳ್ವಾಸ್ ಖಾತೆಗೆ. विश्वराज मत दौड़िया शुरुआती रुझान है और पिछले मैच हम देखे हैं क्या कड़ा संघर्ष रहा, लेकिन इस बार 3-0 की बढ़त आಳ್ವಾಸ್ अपना चुके हैं. नायक सुजेश ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಇದರ ಸಾರಥ್ಯದಲ್ಲಿ ನೇತೃತ್ವದಲ್ಲಿ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಸಹಭಾಗಿತ್ವದ ತರುವಾಯ ಹಮ್ಮಿಕೊಳ್ಳಲಾದಂತಹ ಈ ಒಂದು ಅದ್ಧೂರಿಯ ಕಬಡ್ಡಿ ಪಂದ್ಯಾವಳಿ ಡೂ ಆರ್ ಡೈ ರಾಡಲ್ಲಿ ಭರತ್ ನಾಲ್ಕನೇ ಅಂಕ ಮತ್ತೆ ಸುಜೇಶ್. 4 ಅಂಕಗಳು ಒಟ್ಟಾಗಿ ಜೋಡಲ್ಪಟ್ಟಿದೆ. ಆ 4 ಅಂಕಗಳು ಆಳ್ವಾಸ್ ಖಾತೆಗೆ ಸೇರಲ್ಪಟ್ಟಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ತಾನೇ ಮೊದಲ ಕರೆಯನ್ನು ಕೊಟ್ಟಾಗಿದೆ. ವಿಕಾಸ್ ಕಾಲೇಜ್ ಮಂಗಳೂರು ಮತ್ತು SES ಫ್ರೆಂಡ್ಸ್ ಕ್ಲಬ್ ಕಡಬ. ಭರತ್ ಮತ್ತು ವಿಶ್ವರಾಜ್ ನಡುವೆ ಆರಂಭದ ದಾಳಿ ನಡುವೆ ಇನ್ನೊಂದು ಆಟಗಾರ ಆಶಿಕ್ ರವರ ದಾಳಿಯನ್ನು ಕೂಡ ನಾವು ಕಂಡಿದ್ದೇವೆ. ಮತ್ತೆ ಭರತ ನಿಧಾನಗತಿಯ ಪ್ರಾರಂಭ. ಅನೇಕ ಅಸಂಖ್ಯಾತ ಸಂಖ್ಯೆಗಳಲ್ಲಿ ಕೂಡಿರತಕ್ಕಂತಹ ವೀಕ್ಷಕರ ಉಪಸ್ಥಿತಿಯಲ್ಲಿ ದಾಳಿಯಲ್ಲಿ ಬಿನಾಯ್ ಮತ್ತೆ ಒಂದು ಅಂಕ ಆಳ್ವಾಸ್. 5-0 ಮುನ್ನಡೆಯಲ್ಲಿ ಆಳ್ವಾಸ್. ಸೂಪರ್ ಟೇಕಲ್ ಆನ್ ಆಗಿದ್ದ ದಾಳಿಯಲ್ಲಿ ಆಶಿಕ್ 10-15 ವರ್ಷಗಳಿಂದ ಕಬಡ್ಡಿ ರಂಗದಲ್ಲಿ ಪ್ರಜ್ವಲಿಸುತ್ತಾ ಇರತಕ್ಕಂತಹ ಆಟಗಾರ ಆಶಿಕ್. ಏಕಾಂಗಿ ಪ್ರಯತ್ನ ಲವಾ ಅಕುಶ ಅವರಿಂದ ಮತ್ತೊಮ್ಮೆ ವಿಫಲತೆ. ಸುಜೇಶ್ 6-0 ಏಕಮುಖಿ ಆರಂಭ ಆಳ್ವಾಸ್ ಮುನ್ನಡೆಯಲ್ಲಿ.
9ಕ್ಕೆ ತಲುಪಿದ ಒಟ್ಟುಗಳಿಗೆ 9-0 ಆಳ್ವಾಸಿನ ಏಕಮುಖಿ ಮುನ್ನಡೆ. ಬದಲಾವಣೆಯ ವಿಶ್ವನ ಬದಲಿ ಮತ್ತೊಮ್ಮೆ ವಿಶ್ವ ಬಿಟ್ಟದ ವಿರುದ್ಧ ಬದಲಾಗಿ ವಿಶ್ವ ಮಂಡ್ಯ ಒಳಭಾಗದಲ್ಲಿ ಝೀರೋ 10-0 ಮುನ್ನಡೆಯಲ್ಲಿ ಆಳ್ವಾಸ್. ಕಳೆದ ಸ್ಪರ್ಧೆಯಲ್ಲಿ ಭರ್ಜರಿ ದಾಳಿಯನ್ನು ಮಾಡಿದ ಜಿನೇಶ್ ಈ ಬಾರಿ ಮರುಭೂಮಿಯಲ್ಲಿ ಮಳೆಯ ಸಿಂಚನ, ಪ್ರಥಮ ಅಂಕ. ಮಂಡ್ಯದ ವಿಶ್ವ ಬದಲಿ ಆಟಗಾರ ಆರಂಭದಲ್ಲಿ ಅಂಕ 11-1 दुबकी है लेकिन असफल रहा. दुबकी में अंक लेने में एक और अंक मिले हैं आदिवासी खाते. विश्व मंड्य 12-1 ಏನೋ ಮಾಡಲಾಗಿದೆ. ಆದರೆ ಮತ್ತೆ ವಿಶ್ವದ ಪರಾಕ್ರಮ 2ನೇ ಅಂಕ ವೈಯಕ್ತಿಕವಾಗಿ ಗಳಿಸಿಕೊಂಡಾಗ ಒಟ್ಟು 13ಕ್ಕೆ ತಲುಪಿದೆ. 13-1 ಮುಂದಿನ ಚತುರ್ಥ ಸ್ಪರ್ಧೆ ವಿಕಾಸ್ ಕಾಲೇಜ್ ಮಂಗಳೂರು ಮತ್ತು ಫ್ರೆಂಡ್ಸ್ ಕಡಬ. SES ಫ್ರೆಂಡ್ಸ್ ಕಡಬ ತಾವುಗಳು ಸಿದ್ಧರಾಗುವಂತೆ ಮತ್ತೊಮ್ಮೆ ಕರೆ. ಮತ್ತೆ ವಿಶ್ವ ಇದು ಮಂಡ್ಯದ ಗಂಡು, ಇನ್ನೊಂದು ಅಂಕ. ತೃತೀಯ ದಾಳಿ, 3 ದಾಳಿಗಳಲ್ಲಿ 3 ಅಂಕಗಳನ್ನು ಗಳಿಸಿಕೊಳ್ಳಲಾಗಿದೆ. ವಿಶ್ವ 14-1 ವಿಧಿಯಂಕ 2-14. ಕಾರ್ಯಕ್ರಮದ ನೇರ ಪ್ರಸಾರ ಕಡ್ಲೆ ವಾಹಿನಿಯಲ್ಲಿ ನೋಡ್ತಾ ಇದ್ದೀರಾ. ಜೊತೆಯಲ್ಲಿ ಫೇಸ್ಬುಕ್ ಲೈವ್ ಅಲ್ಲಿ ಕೂಡ ಈ ಕಾರ್ಯಕ್ರಮ ಪ್ರಸಾರವಾಗುತ್ತಾ ಇದೆ. ವಿಶ್ವದಾದ್ಯಂತ ಅನೇಕ ಕಬಡ್ಡಿ ಆಸ್ವಾದಕರು ದೇಶ ವಿದೇಶಗಳಲ್ಲಿ ಇದ್ದುಕೊಂಡು ಕಾರ್ಯಕ್ರಮವನ್ನು ನೋಡುವಂತಹ ಅವಕಾಶ ಕಹಳೆ ನ್ಯೂಸ್ ಒದಗಿಸ್ತಾ ಇದ್ದಾರೆ. ಸತತವಾದಂತಹ ದಾಳಿಯಲ್ಲಿ ವಿಶ್ವ ನಾಲ್ಕು ದಾಳಿಗಳು 4 ಅಂಕಗಳು. ವಿಶ್ವ ಮಂಡ್ಯ ಒಟ್ಟು 15-2. ವಿಶಿತ್ ದಿವಿಶ್ ರವರನ್ನ ಟಚ್ ಮಾಡಲಾಗಿದೆ. ತೃತೀಯ ಅಂಕ 15-3. ಏಕಮುಖಿ ಪಂದ್ಯದ ಮೊದಲ ಅವಧಿ 16-3.
ಸತತವಾಗಿ 4 ದಾಳಿಗಳಲ್ಲಿ 4 ಅಂಕಗಳನ್ನು ಪಡೆದುಕೊಂಡಂತಹ ವಿಶ್ವ ಮಂಡ್ಯ ಈ ಬಾರಿ ಪ್ರಥಮ ಬಾರಿಗೆ ಬರಿಗೈಯಲ್ಲಿ ಹೊರಡ್ತಾ ಇದ್ದಾರೆ. ಟೈಮ್ ಔಟ್ ಫಾರ್ ಟೀಮ್ ಫ್ರೆಂಡ್ಸ್. ಬದಲಿ ಆಟಗಾರ ನ್ಯೂ ಫ್ರೆಂಡ್ಸ್ ಕಡಬ ಪಾಳ್ಯದಲ್ಲಿ ಅದರ ದಾಳಿಯಲ್ಲಿ ಮತ್ತೊಬ್ಬ ಕಳೆದ ದಾಳಿಯಲ್ಲಿ ದಿನೇಶ್ ಅವರನ್ನು ಟಚ್ ಮಾಡಿದಂತಹ ದಿನೇಶ್ ಮೆಷಿನ್ ಮೂಲಕ ಇನ್ನೊಂದು ಅಂಕ ಲಭ್ಯವಾಗುತ್ತಾ ಇದೆ. ವಿನೋದ್ ಅಡ್ವಾಸಿನ ಪ್ರಮುಖ ಥರ್ಡ್ ಮ್ಯಾನ್ ಆಟಗಾರ ಇದೀಗ ದಾಳಿ. ಸ್ಪರ್ಧೆ ಮುಂದುವರಿತಾ ಇದೆ. 16-4. ಅತ್ಯಂತ ತ್ವರಿತಗತಿಯ ದಾಳಿಯ ಮೂಲಕ ಅಂಕ ಲಭ್ಯವಾಗುತ್ತಾ ಇದೆ. ಭಾರತ್ 16-5. 16-5ರಲ್ಲಿ 11 ಅಂಕಗಳ ಅಂತರದಲ್ಲಿ ಆಳ್ವಾಸ್ ಮುನ್ನಡೆಯಲ್ಲಿ. ಮತ್ತೆ ಅಖಿಲ್ ಅತ್ಯಂತ ವೇಗ ದಾಳಿ. ಅಖಿಲ್ ಸತತವಾಗಿ ಅಂಕಗಳು. ಪಂದ್ಯಕ್ಕೆ ಮರಳುವಂತಹ ಸಂಕೇತ ನ್ಯೂ ಫ್ರೆಂಡ್ಸ್ ಕಡಬ ಕಡೆಯಿಂದ 6-16. ದಾಳಿಯಲ್ಲಿ ಆಶಿಕ್ ಪ್ರೇಕ್ಷಕರ ಕರತಾಡನ ನ್ಯೂ ಫ್ರೆಂಡ್ಸ್ ಕಡಬಕ್ಕೆ ಒಂದು ಹೊಸ ಪುನಶ್ಚೇತನವನ್ನು ಕೊಡುವಂತಹ ಪ್ರಯತ್ನ. ಆಶಿಕ್ ಬಂಧನ. ನ್ಯೂ ಫ್ರೆಂಡ್ಸ್ ಮರಳುತ್ತಾ ಇದೆ. ಅಂತರ 9ಕ್ಕೆ ಕುಗ್ಗಿದೆ. 16-7. 16-7. ಮತ್ತೆ ಅಖಿಲ್ ಸೂಪರ್ ಟೆಕಲ್ ಆನ್ ಆಗಿದೆ. ಅಖಿಲ್ ಸತತವಾಗಿ ದಾಳಿ. ಇದೀಗ ದಾಳಿ ಮಂಡ್ಯದ ಕಡೆಯಿಂದ. ವಿಶ್ವ ಮಂಡ್ಯ 6-8. ಆಟದಲ್ಲಿ ಅದ್ಭುತ ಚೇತರಿಕೆ. ಇಲ್ಲಿ ಇನ್ನೊಂದು ಅಂಕ ವಿಶ್ವ ಮೂಲಕ ಆಳ್ವಾಸಿಗೆ. ಮತ್ತೆ ಅಖಿಲ್ ವೇಗ ಮತ್ತು ಚತುರತೆ. ಅಖಿಲ್ ವಿಶೇಷತೆ. ಈ ಬಾರಿ ದಿನೇಶ್ ಎಂಬ ಆ ಅನುಭವದ ಆಟಗಾರನ ಎದುರು ಅಖಿಲ್ ರಾಜ್ ವಿಫಲರಾಗುವಾಗ ಸೂಪರ್ ಟೆಕಲ್ ಮೂಲಕ 2 ಅಂಕ. 19-8. ಮತ್ತೆ ವಿಶ್ವ ಮೊದಲ ಅವಧಿ ಮುಕ್ತಾಯಗೊಂಡಿದೆ. ಆದ್ಯ ಪಂದ್ಯ ಅವಸಾನಿಗೆ ಗೋಲ್ 19-8. 19-8. ಆಳ್ವಾಸ್ leading by 11 points for first half. ಸೊ ಮೊದಲ ಅವಧಿಯಲ್ಲಿ 19-8ರಲ್ಲಿ 11 ಅಂಕಗಳ ಅಂತರದ ಮುನ್ನಡೆಯೊಂದಿಗೆ ತಂಡ ಆಳ್ವಾಸ್. SR ಲೇಔಟ್ ಎಂಬ ಈ ಮೈದಾನ ಟೋಟಲ್ ಆಗಿ CC ಕ್ಯಾಮೆರಾ ನಿರೀಕ್ಷಣೆಯಲ್ಲಿದೆ. ದಯವಿಟ್ಟು
ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಆ ಒಂದು ವ್ಯವಸ್ಥೆಯನ್ನ ನಾವು ಮಾಡಲಾಗಿದೆ. ಎಲ್ಲರ ಸಹಕಾರವನ್ನ ಬಯಸುತ್ತಾ ಇದೀಗ ದ್ವಿತೀಯ ಅವಧಿ ಆರಂಭವಾಗುತ್ತಾ ಇದೆ. So here is the second half of the match. 19-8. Almost leading by 11 points. Renish, one of the very talented young player of a team, New Friends Kadapa. Renish. What a comeback of team, New Friends. ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಸಾರಥ್ಯದಲ್ಲಿ ನಡೆಯುವಂತಹ ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಬಲ ತಂಡಗಳು ಭಾಗವಹಿಸ್ತಾ ಇದ್ದು ಕೂಟದಲ್ಲಿ ಅಂತಿಮ ಘಟ್ಟಕ್ಕೆ 4 ತಂಡಗಳು ಪ್ರವೇಶವನ್ನು ಮಾಡಲಿದೆ. ನಾಕೌಟ್ ಮಾದರಿಯಿಂದ ಕೂಟದ ಅಗ್ರಗಣ್ಯ 2 ತಂಡಗಳ ನಡುವೆ ಪ್ಲೇ ಆಫ್ ಸೆಮಿಫೈನಲ್, ದ್ವಿತೀಯ ಸ್ಥಾನಿಗಳ ನಡುವೆ ಕ್ವಾಲಿಫೈಯರ್. ಗೆದ್ದ ತಂಡ ಮೊದಲ ಸೆಮಿಯಲ್ಲಿ ಸೋತ ತಂಡದ ವಿರುದ್ಧ ಆಟ, ಕ್ವಾಲಿಫೈಯರ್ ರೌಂಡ್ ಅಲ್ಲಿ ಸೋತ ತಂಡ ನಿರ್ಗಮಿಸಲಿದೆ. ಈ ರೀತಿಯಲ್ಲಿ ಸ್ಪರ್ಧೆಗಳು. ರನೀಶ್ ಅವರಿಂದ ಎಕ್ಸಲೆಂಟ್ ಸ್ಟನ್ನಿಂಗ್ ರೈಟ್ ಪಾಯಿಂಟ್ ಫಾರ್ ದ ಟೀಮ್ ಅಂಡ್ ಪಾಯಿಂಟ್ ಗೋಸ್ ಟು ಕಡಬ 990. ವಿಶ್ವ ಬಂಧನಕ್ಕೆ ಒಳಗಾಗದಂತಹ ಆಟಗಾರ ಮಂಡ್ಯದ ವಿಶ್ವ. ಬೋನಸ್ ಅಂಕ. ಮುಂದಿನ ಸ್ಪರ್ಧೆಗಾಗಿ ದ್ವಿತೀಯ ಕರೆಯನ್ನ ಕೊಟ್ಟ ಹಾಗಿದೆ. ತಂಡದ ವ್ಯವಸ್ಥಾಪಕರು ಗಮನವನ್ನು ಹರಿಸುವಂತೆ ವಿಕಾಸ್ ಕಾಲೇಜ್ ಮಂಗಳೂರು ಮತ್ತು ಅದರ ವಿರುದ್ಧ ಎಸ್ಇಎಸ್ ಫ್ರೆಂಡ್ಸ್ ಕ್ಲಬ್ ಕಡಬ. ವಿಕಾಸಿಗೆ ಮೊದಲ ಸ್ಪರ್ಧೆ, ಕಡಬ ತಂಡಕ್ಕೆ ದ್ವಿತೀಯ ಸ್ಪರ್ಧೆ. ಇದೀಗ ರಿನೀಶ್ ಮತ್ತೊಮ್ಮೆ. Leading by 11 points. ದಾಳಿಯಲ್ಲಿ ಮಲ್ಲಿಕಾರ್ಜುನ. Super tackle is on. 3 ಮಂದಿ ಆಟಗಾರರು ಮಾತ್ರ ಆಳ್ವಾಸ್ ಕಣದಲ್ಲಿ. ದಿವಿಶ್, ವಿಶ್ವ ಮತ್ತು ಮಲ್ಲಿಕಾರ್ಜುನ. ಡಿಜಿಟಲ್ ಸ್ಕೋರಿಂಗ್ ಅಲ್ಲಿ ಅಭೀಶ್, ಡಿಜಿಟಲ್ ಸ್ಟುಡಿಯೋ ಕಾಸರಗೋಡು. जिस प्रकार ये दूसरी अवधि है, दूसरी आंखें की जब शुरुआत हुई है 20-9, 11 अंकों के अंतर से मंड्या की विश्व 1 और अंक मिले हैं. लबा या फिर कुशा, डू और डाई. ಆರಂಭದಲ್ಲಿ ಅಲ್ಪ ನಿರಾಶೆ ತಂದಂತಹ ನ್ಯೂ ಫ್ರೆಂಡ್ಸ್ ಕಡಬ ಇದೀಗ ಚೇತರಿಕೆಯನ್ನ ಮತ್ತೆ ತಂಡಕ್ಕಾಗಿ ತರುತ್ತಾ ಉಂಟು. 11 ಅಂಕಗಳನ್ನು ನೆಲೆ ಹಾಕಿದೆ. ಬಿಟ್ಟುಕೊಟ್ಟದ್ದು 21, 10 ಅಂಕಗಳ ನಂತರ ಸ್ಥಿರವಾಗಿದೆ. 11 പിടിക്കപ്പെടാത്ത ഏത് കളിക്കാരൻ വിശ്വ മണ്ഡ്യ വീണ്ടും റൈഡ് 10 പോയിന്റ് വ്യത്യാസത്തിലാണ് മത്സരം. വിശ്വ ആഴ്വ
ಆಳ್ವಾಸ್ ಲೀಡ್ ചെയ്തിದ್ದಾರೆ. ಬೋನಸ್ ಅಂಕವನ್ನು ನೀಡಲಾಗಿದೆ 22-11 22-11. ರನೀಶ್ ಮತ್ತೊಮ್ಮೆ ಜಿನೇಶ್. It is excellent. Amazing. Janish for the team new friends. Last man. Yes, Divish. ಅಂತಿಮ ಆಟಗಾರ ದಿನೇಶ್ ದಾಳಿಗರ್. ಕರಾವಳಿಯಲ್ಲಿ ಕಬಡ್ಡಿ ರಂಗದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕ ಪ್ರಸ್ತುತ ಬ್ಯಾಕ್ ಆಫ್ ಬರೋಡಾ ತಂಡದ ಆಟಗಾರ ದಿನೇಶ್. Bonus +2. Oh, 3 more points. It is unbelievable. ಕೌಂಟ್ ಡೌನ್ ಶುರುವಾದ ಬಳಿಕ ದಾಳಿಗಾರನಿಗೆ ಅಂಕವನ್ನು ಬಿಟ್ಟುಕೊಡಲಾಗಿದೆ. 25-12 25-12. Oh, that is very good. Backlift. ರಣಾಂಗಣದಲ್ಲಿ ಬಿರುಸಿನ ದಾಳಿಯನ್ನು ಮಾಡಬಲ್ಲ ಯುವ ಪ್ರತಿಭೆ ಜಿನೇಶ್. 25-13 ಅಷ್ಟು ಸುಲಭದಲ್ಲಿ ತಳ್ಳಿ ಹಾಕುವಂತಹ ಆಟಗಾರರಲ್ಲ ತಂಡವಲ್ಲ ನೀವು ಫ್ರೆಂಡ್ಸ್ ಕಡಪ. ಮೋನಾಸ್ ಸೂಪರ್ ಟೇಕಿಂಗ್ ಆನ್ ಅಖಿಲ್. ಈ ಪಂದ್ಯದಲ್ಲಿ ವಿಶೇಷವಾದಂತಹ ದಾಳಿಯನ್ನ ಸಂಘಟಿಸಿದಂತಹ ಅಖಿಲ್. ಲಾಸ್ಟ್ ಮ್ಯಾನ್ ದಿಲೀಶ್ಗೆ ಕಳೆದ ದಾಳಿಯಲ್ಲಿ ಬೋನಸ್ +2 ಅಂಕಗಳನ್ನು ಪಡೆದುಕೊಂಡ ದಿಲೀಶ್. 26-14. ದಿನೇಶ್ ಮತ್ತು ಆಳ್ವಾಸ್ ತಂಡಕ್ಕೆ 27-17 27-17. 10 ಅಂಕಗಳ ಮುನ್ನಡೆ ಅಖಿಲ್ ಮತ್ತೆ ದಾಳಿಯಲ್ಲಿ. ಆತ್ಮವಿಶ್ವಾಸ ಇತ್ತು ಅಂದರೆ 27-17 ಸ್ಥಿತಿಯಲ್ಲಿ ಬಂದಿದೆ ವಿಶ್ವ ಮತ್ತೆ ದಾಳಿಯಲ್ಲಿ. ಅಖಿಲ್ ಕಳೆದ ದಾಳಿಯಲ್ಲಿ ಬಹಳಷ್ಟು ಸನಿಹದಲ್ಲಿರತಕ್ಕಂತಹ ಸ್ಪರ್ಧೆ. ಸೆಂಟರ್ ಲೈನ್ ತೊಟ್ಟಿಲ್ಲ. So rider is out. One more point for Team Alvas. 28-17. 28-17.
Yes, do or die. Ashik 28-17 28-17 ಆಶಿಕ ಮತ್ತೆ ಒಂದು ಟಚ್ ಪಾಯಿಂಟ್ ಅನ್ನು ಆಶಿಕ್ ಅವರಿಗೆ ನೀಡಲಾಗಿರುವ ಮೂಲಕ ಆಳ್ವಾಸಿನ ಅಂತರ 12ಕ್ಕೆ ಏರಿದೆ. 20 Dubiki ki Ustad finished 2 more points. Excellent performance. Vishwa ಅತ್ಯಂತ ವೇಗದ ಅಂತಿಮ 5 ನಿಮಿಷ. Last 5 minutes to go to full time. 30-19. Yes, that is the footwork of the team plan. Okay. 30-20. ಅಂತಿಮ ಕರೆ ವಿಕಾಸ್ ಕಾಲೇಜ್ ಮಂಗಳೂರು ಮತ್ತು SES ಫ್ರೆಂಡ್ಸ್ ಕ್ಲಬ್ ಕಡಬ ತಮಗೆ ಅಂತಿಮ ಕರೆಯನ್ನು ನೀಡುತ್ತಾ ಇದ್ದಾರೆ. ಸ್ಕೋರರ್ ಸಮದ್, ಅಸಿಸ್ಟೆಂಟ್ ಸ್ಕೋರರ್ ಸುಬ್ರಹ್ಮಣ್ಯ ಮತ್ತು ರಾಜಾರಾವ್. ಮುಂದಿನ ಸ್ಪರ್ಧೆ ಮತ್ತೆ ಅಖಿಲ್. ಅಂತಿಮ 4 ನಿಮಿಷ. 4 minutes to go to full time. ಮೂವತ್ತ 21 ಪ್ರವೇಶ ದ್ವಾರದಲ್ಲಿ ಫೈರ್ ಬರುವಂತ ಬೆಂಕಿ ಬರುವಂತ ಉಪಕರಣ ಇದೆ. ಉಪಕರಣದ ಬಳಿ ಇರತಕ್ಕಂಥ ಎಲ್ಲ ವೀಕ್ಷಕರು ಅಲ್ಲಿಂದ ತೆರವುಗೊಳ್ಬೇಕು. ಮುಂದಿನ ತಂಡ ಆಗಮನದ ವೇಳೆಯಲ್ಲಿ ನಮ್ಮ ವಿಶೇಷ ಲಾಸ್ಟ್ 3 minutes ವಿಶೇಷ ಆಕರ್ಷಣೆಯಾಗಿ ಬೆಂಕಿ ಬರಬೇಕಿದ್ರೆ ತಾವುಗಳು ದೂರ ಸರಿದು ನಿಂತರೆ ಮಾತ್ರ ನಮಗೆ ಅದು ಪ್ರಯೋಗ ಆಗಲು ಸಾಧ್ಯ. ಈ ನಿಟ್ಟಿನಲ್ಲಿ ಅಂತಿಮ ಕೆಲವೊಂದು ನಿಮಿಷಗಳೊಂದಿಗೆ ಈ ಪಂದ್ಯ ಮುಕ್ತಾಯವಾಗಲಿದೆ. 31-22 ಸ್ಪರ್ಧೆ ಇದೆ. 31-22 Alwas leading by 9 points. Akhil ಮತ್ತೆ ನೋಡಿ. A tackle point for Alwas. Do or die dynamic. Ashik ಪಂದ್ಯ 10 ಅಂಕಗಳ ಅಂತರಕ್ಕೆ ತಲುಪಿದೆ. ದಯವಿಟ್ಟು ಆಟಗಾರರು ಬರುವಂತಹ ಪ್ರವೇಶ ದ್ವಾರದ ಬಳಿ ಇರುವಂತಹ ಎಲ್ಲ ಪ್ರೇಕ್ಷಕ ವರ್ಗ ದಯವಿಟ್ಟು ನಮ್ಮೊಂದಿಗೆ ಹೊರಗೆ ಹೋಗಿ ಸಹಕರಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೆ. ದಯವಿಟ್ಟು ಅದು ಖಾಲಿ ಆಟಗಾರರಿಗೆ ಮಾತ್ರ ಅಂಕಣ ಪ್ರವೇಶಿಸಲು ಅಳವಡಿಸಿದಂತಹ ವಿಶಿಷ್ಟವಾದಂತಹ ಪ್ರವೇಶ ದ್ವಾರವಾಗಿದೆ. ಅಂತಿಮ 2 ನಿಮಿಷಗಳಲ್ಲಿ ಸ್ಪರ್ಧೆ ಮುಕ್ತಾಯವಾಗಲಿದೆ. ಪ್ರಥಮ ಸ್ಪರ್ಧೆಯಲ್ಲಿ ಸೋಲನ್ನು ಕಂಡಂತಹ ನಿಫ್ರೆಂಡ್ಸ್ ಕಡಬ ಇದೀಗ ದ್ವಿತೀಯ ಸ್ಪರ್ಧೆಯಲ್ಲೂ ಕೂಡ ಸ್ಥಿತಿ ಭಿನ್ನವಾಗಿಲ್ಲ. 10 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ.
ಅಂತಿಮ ಕರೆಯನ್ನು ಕೊಡಲಾಗಿದೆ. ವಿಕಾಸ್ ಕಾಲೇಜ್ ಮಂಗಳೂರು, SES ಪಡೆದ ದಿನೇಶ್ ಮತ್ತೊಮ್ಮೆ 33-24. ಲಾಸ್ಟ್ ಮಿನಿಟ್ ಆಫ್ ದಿ ಮ್ಯಾಚ್. 60 ಸೆಕೆಂಡುಗಳಲ್ಲಿ ಈ ಪಂದ್ಯ ಮುಕ್ತಾಯವಾಗಲಿದೆ. 33-24, 9 ಅಂಕಗಳ ಯಶಸ್ವಿ ಮುನ್ನಡೆಯಲ್ಲಿ ಆಳ್ವಾಸ್. ಲಾನ್ ಈ ಪಂದ್ಯದ ಅಂತಿಮ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಇನ್ನೊಂದು ಅಂಕ ಲಭ್ಯವಾಗಿದೆ. 33-25, 8 ಅಂಕಗಳ ಅಂತರದಲ್ಲಿ ಪಂದ್ಯ. 33-25. ಎಕ್ಸಲೆಂಟ್ ಟ್ಯಾಕಲ್. ಅಂತಿಮವಾಗಿ ಪಂದ್ಯ ಮುಕ್ತಾಯವಾಗಿದೆ. 33-26, 7 ಅಂಕಗಳ ಅಂತರದ ಪಂದ್ಯವನ್ನ ಗೆದ್ದು ಆಳ್ವಾಸ್ ತಂಡ ಸತತ 2 ಸೋಲುಗಳೊಂದಿಗೆ. ಆಟಗಾರರು ಒಳ ಪ್ರವೇಶಿಸುವಂತಹ ಮುಖ್ಯ ದ್ವಾರದಲ್ಲಿರುವಂತಹ ಎಲ್ಲ ಒಂದು ನಿಮಿಷ. ಅಖಿಲ್ ಜಿನೇಶ್ ಈ 2 ತಾರೆಗಳ ಆಟವನ್ನ ನೀವು ಕಣ್ತುಂಬ ನೋಡಿದ್ರೆ ಅದ್ಭುತವಾದಂತಹ ಆಟ, ಸುಂದರತೆ ಆಟದ ದೊಡ್ಡ ಚಪ್ಪಾಳೆ ಇರಲಿ. ಅದ್ಭುತವಾದಂತಹ ಆಟ. ಕಂಗ್ರಾಚುಲೇಷನ್. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಕೀಪ್ ಗೋಯಿಂಗ್ ಆನ್, ಕೀಪ್ ರಾಕಿಂಗ್ ಆನ್.